ಈ ದೇಶದಲ್ಲಿ ಎಲ್ಲರೂ ಹೋರಾಟ ಮಾಡಿಯೇ ಪಡೆಯಬೇಕು ಅನ್ನೋದು ಶುದ್ಧ ಸುಳ್ಳು. ಯಾಕೆಂದ್ರೆ ಒಂದು ವರ್ಗ ಯಾವುದೇ ಪ್ರತಿಭಟನೆ ಇಲ್ಲದೆ 10% ಮೀಸಲಾತಿ ಪಡೆದಿದ್ದಾರೆ ಅನ್ನೋದು ಹೋರಾಟಗಾರರ ವಾದ. ಅದು ಸತ್ಯ ಕೂಡ. ಹಾಗಾದ್ರೆ ಸದಾಶಿವ ವರದಿ ಸಲ್ಲಿಸಿ 10 ವರ್ಷಗಳು ಕಳೆದರೂ ಇನ್ನೂ ಈ ವರದಿ ಜಾರಿಯಾಗಿಲ್ಲ ಅಂದ್ರೆ ಇನ್ನೊಂದು ವರ್ಗಕ್ಕೆ ಈ ಹಿಂದೆ ಅಧಿಕಾರ ನಡೆಸಿದ ಮತ್ತು ಈಗ ನಡೆಸುತ್ತಿರುವ ಸರ್ಕಾರಗಳು ಮೋಸ ಮಾಡುತ್ತಿದೆ. ಆದ್ದರಿಂದಲೇ ಶುರುವಾಯಿತೇ ಈ ಒಳ ಮೀಸಲಾತಿ ಹೋರಾಟ. ಈ ವರದಿ ನೋಡಿ. ಹೌದು, ಈ ಪ್ರದೇಶದಲ್ಲಿ ಸಂವಿಧಾನಿಕವಾಗಿ ನೀಡಬೇಕಾದ ಸವಲತ್ತುಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆಯಾದರೆ ಈ ಹೋರಾಟ, ಪ್ರತಿಭಟನೆ, ಸತ್ಯಾಗ್ರಹಗಳಂತಹ ವಿಚಾರಗಳ ಅಗತ್ಯತೆ ಇರುತ್ತಿರಲಿಲ್ಲ. ಇಂತಹ ಅಸಮಾನತೆಗಳನ್ನು ಸರಿದೂಗಿಸಲು ಹೋರಾಟಗಳು ನಡೆಯುತ್ತಿರುತ್ತವೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದು ಜನರ ಹಕ್ಕು ಕೂಡ ಆಗಿದೆ. ಇಂತಹ ಹೋರಾಟದಲ್ಲಿ ಒಳ ಮೀಸಲಾತಿ ಹೋರಾಟವು ಒಂದು. ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ಈ ವರದಿಯು ಸಾಮಾಜಿಕ ನ್ಯಾಯವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಮತ್ತು ಸರ್ಕಾರವೇ ಖರ್ಚು ಮಾಡಿ ಈ ಆಯೋಗವನ್ನು ರಚಿಸಿ ವರದಿಯನ್ನು ಸಿದ್ಧಪಡಿಸಿತ್ತು. ಆದರೆ ವರದಿ ಸಲ್ಲಿಸಿದ ಮೇಲೆ ಆ ವರದಿಯನ್ನು ಸರ್ಕಾರಗಳ ವಿವೇಚನೆ ಕೊರತೆಯಿಂದ 10 ವರ್ಷಗಳಾದರೂ ಜಾರಿಯಾಗಿಲ್ಲ. ಒಳ ಮೀಸಲಾತಿ ಈಗಾಗಲೇ ಆಂಧ್ರ ಪ್ರದೇಶ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಜಾರಿಯಾಗಿದೆ. ಆದರೆ ಕರ್ನಾಟಕದಲ್ಲಿ ಏಕೆ ಹೀಗೆ ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆ. ಈ ಒಳ ಮೀಸಲಾತಿ ನಮಗೆ ಆಯ್ಕೆ ಕೊಟ್ಟಿರುವಂತಹ ಆಯೋಗದ ವರದಿನ ಮೊದಲು ಗಂಟು ಬಿಚ್ಚಬೇಕು. ಗಂಟು ಬಿಚ್ಚಿ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಸಮಾಜಕ್ಕೆ, ಸಮುದಾಯಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ತೋರಿಸ್ಬೇಕು. ಸತ್ಯ ತಿಳಿದು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಸರಿಯೋ ತಪ್ಪು ಆಯೋಗ ರಚನೆ ಮಾಡಿರ್ತಕ್ಕಂಥ ನ್ಯಾಯಾಧೀಶವರ ಸದಾಶಿವ ಆಯೋಗ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳಲ್ಲಿ ಕೊರತೆ ಇದೆಯೋ ಅಥವಾ ತಪ್ಪುಗಳಿದ್ದಾವೆ, ಏನಾದರೂ ಒಂದು ತಿಳ್ಕೊಂಡು ಸರ್ಕಾರ ಒಳ್ಳೆ ನಿರ್ಧಾರ ತಗೋಬೇಕು. 101 ಜಾತಿಗಳಿಗೆ ನ್ಯಾಯ ಕೊಡಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕಂತ ಕೇಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಕಟ್ಟಕಡೆಯ ಭಿಕ್ಷಕನಿಗೂ ಅದರಲ್ಲಿ 1% ಮೀಸಲಾತಿ ಸಿಗಬೇಕನ್ನೋದು ನಮ್ಮ ಹೋರಾಟ. ಯಾವುದೋ ಒಂದು 4 ಜಾತಿಗಳಿಗೆಲ್ಲ, ಯಾವುದೇ ಒಂದು ಬಲಿಷ್ಠ ಜಾತಿಗೆ ಎಲ್ಲ ನಾವು ಮಾಡ್ತಾ ಇರೋದು. ನೋವುಂಡ ಜನಗಳಿಗೆ ನ್ಯಾಯ ಸಿಗಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅನ್ನೋದು ಈ ಸದಾಶಿವ ಆಯೋಗ ವರದಿಯ ಮೂಲ ಉದ್ದೇಶವಾಗಿದೆ. ವಿಧಾನಸಭೆಗಳಲ್ಲಿ ಈ ವರದಿ ಜಾರಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಈ ಮೊದಲೇ ನೀಡಿದ್ದರಿಂದ ರಾಜ್ಯ ಸರ್ಕಾರಕ್ಕಿದ್ದ ಅಡೆತಡೆಗಳು ನಿವಾರಣೆಯಾಗಿದೆ. ಹಾಗಾಗಿ ಸದಾಶಿವ ಆಯೋಗ ವರದಿ ಜಾರಿ ಮಾಡುವುದು ಸರ್ಕಾರಕ್ಕೆ ಕಷ್ಟದ ವಿಷಯವೇನಲ್ಲ. ವರದಿಯನ್ನು ಜಾರಿ ಮಾಡಲೇಬೇಕು ಅನ್ನೋದು ಪ್ರತಿಭಟನಾಕಾರರ ಹೋರಾಟ ಸ್ಪಷ್ಟ ಗುರಿಯನ್ನು ಹೊಂದಿದ್ದು, ಒಳ ಮೀಸಲಾತಿ ಜಾರಿ ಪ್ರತಿಭಟನೆ 11 ದಿನಗಳನ್ನು ತಲುಪಿದೆ. ಆದರೆ ಸರ್ಕಾರ ಇನ್ನೂ ಒಳ ಮೀಸಲಾತಿಯ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ. ಒಳ ಮೀಸಲಾತಿ ಹೋರಾಟ ರಾಜ್ಯಾದ್ಯಂತ ನಡೆಯುತ್ತಿದೆ. ಪ್ರತಿಭಟನೆ 12 ದಿನಗಳನ್ನು ತಲುಪಿದೆ. ಬೆಳಗಾವಿ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ವರದಿ ಜಾರಿ ಮಾಡಲೇಬೇಕು ಅನ್ನೋ ಹೋರಾಟಗಾರರ ಪ್ರತಿಭಟನೆಯ ಬಿಸಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ವೇಳೆಗೆ ಹೆಚ್ಚಾಗಿದ್ದು, ಬೆಳಗಾವಿಯಲ್ಲೂ ಪ್ರತಿಭಟನೆ ನಡೆಯುತ್ತಿದೆ. ಆದರೆ ಸರ್ಕಾರ ಏನು ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬೆಂಗಳೂರಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಶಾಕ್ ನೀಡಿದ್ದ ಒಳ ಮೀಸಲಾತಿ ಹೋರಾಟ ದಲಿತ ಸಂಘರ್ಷ ಸಮಿತಿ ಸ್ಥಾಪಕ ಬಿ. ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಹರಿಹರದಿಂದ ನವೆಂಬರ್ 28ರಂದು ಪ್ರಾರಂಭವಾಗಿತ್ತು. ಅಂಬಣ್ಣ ಆರೋಲಿಕರ್, ಕರಿಯಪ್ಪ ಗುಡುಮನಿ, ಸುರೇಶ್ ಜಾಲ್ಪುರ್, ದೌಲಪುರ್, ಚೆನ್ನಪ್ಪ ಸಿರಿವಾರ್ ಸೇರಿದಂತೆ 150 ಜನ ಒಳ ಮೀಸಲಾತಿಗಾಗಿ ಕಾಲ್ನಡಿಗೆಯನ್ನು ಪ್ರಾರಂಭಿಸಿದರು. ಮಳೆ, ಬಿಸಿಲು, ಚಳಿಗೆ ಎದೆಗುಂದದೆ ಸದಾಶಿವ ಆಯೋಗ ವರದಿ ಜಾರಿ ಅನ್ನೋ ಒಂದೇ ಗುರಿಯನ್ನಿಟ್ಟು ಸಾಗಿದ ಹೋರಾಟಗಾರರು 350 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು, ಹೆಜ್ಜೆ ಜೊತೆಗೆ ಹೆಜ್ಜೆಗಳು ಸೇರಿ ಡಿಸೆಂಬರ್ 11ರಂದು ಬೆಂಗಳೂರಿನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಜನಸಾಗರವೇ ಸೇರಿ ಅಧಿಕಾರದಲ್ಲಿ ಇರುವ ಬಿಜೆಪಿ ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡಿತ್ತು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದರಿಂದ ಇದನ್ನು ಖಂಡಿಸಿದ ಪ್ರತಿಭಟನಾಕಾರರು
2018ರಲ್ಲಿ ಕಾಂಗ್ರೆಸ್ಸಿಗೆ ಆದ ಗತಿಯೇ 2023ರಲ್ಲಿ ಬಿಜೆಪಿಗೆ ಬರಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಕುರಿತು ಸೂಕ್ತ ಶಿಫಾರಸಿಗಾಗಿ ಅಧ್ಯಯನ ಮಾಡಲು ಜೆಸಿ ಮಾಧುಸ್ವಾಮಿ, ಗೋವಿಂದ ಕಾರಜೋಳ, ಎಸ್ ಅಂಗಾರ, ಪ್ರಭು ಚವ್ಹಾಣ್, ಕೆ ಸುಧಾಕರ್ ಸದಸ್ಯರನ್ನೊಳಗೊಂಡ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಿ ಸರ್ಕಾರ ತಂತ್ರ ಮಾಡಿದ್ದಾದರೂ ಪ್ರತಿಭಟನಾಕಾರರ ಮುಂದೆ ಈ ತಂತ್ರ ಫಲಿಸಲಿಲ್ಲ. ಅವ್ರು 10 ಜನರ ಮೇಲೆಲ್ಲ 10 ಲಕ್ಷದ ಮೇಲೆ ಜನರ ಮೇಲೆ ಹಾಕಲಿ ಕೇಸು, ನಮಗೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಆಗ್ರಹ ಇಷ್ಟೇ, ಈ ಹೋರಾಟವನ್ನು ನಾವು ಮಾಡಲಿಕ್ಕೆ ಪ್ರಚೋದನೆ ನೀಡಿರೋದು ಈ ರಾಜ್ಯದ CM. ಅದಕ್ಕೋಸ್ಕರ A1 CM ಆಗಬೇಕು, CM ಬೊಮ್ಮಾಯಿ ಅವರು A1 ಆಗಬೇಕು, A2 ಹೋಮ್ ಮಿನಿಸ್ಟರ್ ಆಗಬೇಕು, A3 ಸಮಾಜ ಕಲ್ಯಾಣ ಸಚಿವರಾಗಬೇಕು, A4 ನಾವಾಗಬೇಕು. ಈಗಲೂ ಸಮಯ ಮೀರಿಲ್ಲ. 10 ಜನರ ಮೇಲೆ FIR ಆಗಿದ್ದನ್ನು ಸ್ವಾಗತ ಮಾಡ್ತೀವಿ, ಇದೇನು ನಮಗೇನು ಹೊಸದಲ್ಲ. ಹೋರಾಟ ಮಾಡೋರು ಬಂದವರಿಗೆ ಸೌಜನ್ಯದಿಂದ ಕರೆಸಿಕೊಂಡು ಮನವಿಯನ್ನು ಸ್ವೀಕರಿಸಿ ನಮ್ಮ ಅಹವಾಲು ಏನನ್ನೋದು ನೋಡಬೇಕಾಗಿದ್ದು ಒಂದು ಪ್ರತಿನಿಧಿಗಳ ಒಂದು ಕರ್ತವ್ಯ. ಈ ನಾಡಿನ ಒಡೆಯರು ಯಾವುದೇ ಪಕ್ಷಕ್ಕೆ ಸೀಮಿತವಾಗಲಾರ್ದೇ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನವನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಅದು ಬಿಟ್ಟು ಕೇಸ್ ಹಾಕೋದಿದೆಯಲ್ಲ, ಇದು ಅವರ ಜವಾಬ್ದಾರಿಯಿಂದ ನುಣುಚಿಕೊಳ್ತಕ್ಕಂಥ ತಂತ್ರ. ಅದಕ್ಕೋಸ್ಕರ ಈಗಲೂ ಪರವಾಗಿಲ್ಲ, 10 ಜನರಲ್ಲ, ನಮ್ಮ 10 ಲಕ್ಷ ಜನರ ಮೇಲೆ, ಹೋರಾಟಗಾರರ ಮೇಲೆ ಕೇಸ್ ಹಾಕಲಿ, ನಾವು ಭಯಪಡೋ ಪ್ರಶ್ನೆನೇ ಇಲ್ಲ. ಅವರು ನೀತಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಮ್ಮ ಧ್ವನಿಯನ್ನು ಅಡಗಿಸ್ಬೇಕಂತಾರೆ ಅವರು, ಈ ಧ್ವನಿ 100 ಪಟ್ಟು ಆಗ್ತದೆ. ಮಳೆಯಲ್ಲಿ ಚಳಿಯಲ್ಲಿ ಸುಮಾರು 15 ದಿನಗಳಿಂದ ನಡ್ಕೊಂಡು ಬಂದಿದ್ವಿ ನಾವು ಹರಿಹರದಿಂದ ಶಾಂತಿಯುತವಾಗಿ. ನಾವು ಶಾಂತಿಯುತವಾಗಿ ನಡ್ಕೊಂಡು ಬಂದ್ವಿ, ಯಾರಿಗೆ ತೊಂದರೆ ಕೊಟ್ಟಿಲ್ಲ. ಅತ್ಯಂತ ಶಿಸ್ತುಬದ್ಧವಾಗಿ ನಾವು ಒಂದು ಕಡೆ ಕೂತು ಮನಿಪತ್ರ ಕೊಡಲಿಕ್ಕೆ ಅವ್ರನ್ನ ಕರೆದಾಗ ಅವ್ರು ಬಂದಿಲ್ಲ. ನಮ್ಮ ಅಹವಾಲು ಏನಾಗಿತ್ತು, ಸರಿ ಇಲ್ಲಿ ಕ್ರೌಡ್ ಇದೆ, ಈ ಜನರ ಮಧ್ಯೆ ನಿಮ್ಗೆ ಕೊಡೋಕ್ಕಾಗಲ್ಲ ಅನ್ನೋ ಭಯ ನಿಮಗಿದ್ರೆ, ಆತಂಕ ನಿಮಗಿದ್ರೆ ಯಾವುದೋ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿಗೆ ಬರ್ತು ಅಂತ ಹೇಳಿದ್ವಿ, ಅಥವಾ ಜೈಲಲ್ಲಿ ಹಾಕಿ ಅಲ್ಲಿಗೆ ಬರ್ತು ಅಂತ ಹೇಳಿದ್ವಿ, ವಿಧಾನಸೌಧಗೆ ಕರ್ಕೊಂಡೋಗಿ ಅಲ್ಲಿಗೆ ಬರ್ತು ಅಂತ ಹೇಳಿದ್ವಿ. ಅಕಸ್ಮಾತ್ ಅದು ಆಗಿಲ್ಲ ಅಂದರೆ ನಿಮ್ಮ ಮನೆ ಕರ್ರಿ ಬರ್ತೀವಿ ಅಂತ ಹೇಳಿವಿ. ಈ ಎಲ್ಲ ಅವಕಾಶಗಳನ್ನು ಕೊಟ್ಟ ನಂತರ ಕೂಡ ಕೇವಲ ಈ ಹೋರಾಟವನ್ನು ಲೀಡ್ ಮಾಡಿದ್ದಾರೆ, ಶಾಂತಿಭಂಗ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. 2012ರಲ್ಲಿ ವರದಿ ಸಲ್ಲಿಕೆಯಾಗಿದೆ. ಆದರೆ ಸರ್ಕಾರ ವರದಿಯನ್ನ ಬಚ್ಚಿಟ್ಟಿರುವುದು ಸಂವಿಧಾನಕ್ಕೆ ಮಾಡಿರುವ ದ್ರೋಹ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. EWS ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಲಾಯಿತು. ಆದರೆ ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ವರದಿ ಸಲ್ಲಿಕೆ ಮಾಡಿ 10 ವರ್ಷವಾದರೂ ಜಾರಿ ಮಾಡಿಲ್ಲ. ಇಂತಹ ತಾರತಮ್ಯ ಎಷ್ಟು ಸರಿ ಎಂದು ಹೋರಾಟಗಾರರು ಪ್ರಶ್ನಿಸಿದ್ದಾರೆ. ಒಂದು ವರದಿಯನ್ನ ವಿನಾಕಾರಣ ಬಚ್ಚಿಡೋದು ದೊಡ್ಡ ಕಾನೂನಿನ ದ್ರೋಹ. ಒಂದು ವರದಿಯನ್ನ ಬಚ್ಚಿಡೋದಿದೆಯಲ್ಲ, ಅದು ಕಾನೂನು ದ್ರೋಹ. ರಾತ್ರೋರಾತ್ರಿ EWS ಅನ್ನ ಎಕನಾಮಿಕಲ್ ವೀಕ್ ಸೆಕ್ಷನ್ಗೆ ರಾತ್ರೋರಾತ್ರಿ ಸದನದಲ್ಲಿ ಚರ್ಚೆ ಆಗ್ತದೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತದೆ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತದೆ. ರಾತ್ರಿ 11 ಗಂಟೆಗೆ ರಾಷ್ಟ್ರಪತಿಗೆ ಸೈನ್ ಮಾಡ್ತಾರೆ ಅಂದ್ರೆ ನಾವು ಅದನ್ನೂ ವಿರೋಧ ಮಾಡಿಲ್ಲ. ಇರ್ತಕ್ಕಂಥ ಮೀಸಲಾತಿ ನಮ್ಗಂತ. ಈ ಬಗ್ಗೆ ಹೋರಾಟಗಾರರು EWSಗೆ 10% ಮೀಸಲಾತಿಯನ್ನು ಯಾವ ಅಧ್ಯಯನ ಮಾಡಿ ನೀಡಿದ್ದೀರಿ? EWSಗೆ ಇಲ್ಲದ ಅಧ್ಯಯನ ಒಳ ಮೀಸಲಾತಿಗೆ ಏಕೆ ಎಂದಿದ್ದಾರೆ. ಇಂತಹ ನಾಟಕಗಳು ನಮ್ಮ ಮುಂದೆ ನಡೆಯಲ್ಲ ಎಂದು ಸರ್ಕಾರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಛೀಮಾರಿ ಹಾಕಿದ ಘಟನೆಯೂ ನಡೆದಿತ್ತು. ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದು ಒಳ ಮೀಸಲಾತಿಯ ಹೋರಾಟ ಏನಿದೆ, ಸರಿಸುಮಾರು 30 ವರ್ಷಗಳು ಕಳೆದಿದ್ದಾವೆ ಈ ಹೋರಾಟ ಮಾಡೋದಕ್ಕೆ. ಇವರಿಗೆ ನಾಚಿಕೆ ಬರಬೇಕು, ಮಾನ ಮರ್ಯಾದೆ ನಾಚಿಕೆ ಅಂತಕ್ಕಂಥದ್ದು ಎಳ್ಳು ಕಾಳಷ್ಟು ಕೂಡ BJP ಸರ್ಕಾರಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂತ ಕೇಳಿದ್ರ EWS ಅಂತಕ್ಕಂಥ ಆರ್ಥಿಕವಾಗಿ ದುರ್ಬಲರಿಗೆ ಯಾವುದೇ ಒಂದು ಚರ್ಚೆ ಮಾಡಲಾರ್ದ, ಯಾವುದೇ ಒಂದು ಸಭೆ ಕರೀಲಾರ್ದ, ಮನವಿ ಪತ್ರ ಕೊಡಲಾರ್ದೇ ನೀವು 10% ಮೀಸಲಾತಿಯನ್ನ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಕೊಡ್ತೀರಿ. ಇರತಕ್ಕಂಥ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ 30 ವರ್ಷ ಹೋರಾಟ ಮಾಡಬೇಕನ್ನೋದಾದ್ರೆ ಇದು ಅತ್ಯಂತ ನಾಚಿಕೆಗೇಡಾಗಿರ್ತಕ್ಕಂಥ ವಿಚಾರ. ಈ BJP ಸರ್ಕಾರದವರು ಈ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಳ ಮೀಸಲಾತಿ ಮಾಡಿದ್ದೇ ಆದ್ರೆ ಈ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಉಳಿತದ. ಇಲ್ಲ ಅನ್ನೋದಾದ್ರೆ ಈ ಸರ್ಕಾರ ಕೊನೆಯ ಒಂದು ಅವಧಿ ಒಳಗಡೆ ಯಾವಂಗ ಸಿದ್ದರಾಮಯ್ಯನ ಮನೆಗೆ ಕಳಿಸಿದ್ವಿ ಆ ರೀತಿ ಮನೆಗೆ ಕಳಿಸ್ತೀವಿ. ಕಾಂಗ್ರೆಸ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಭಟನಾ ನಿರತರ ಮೇಲೆ ಆದ ದೌರ್ಜನ್ಯವನ್ನು ಖಂಡಿಸಿದ್ದಾರೆ ಮತ್ತು ಒಳ ಮೀಸಲಾತಿ ಬಗ್ಗೆ ಬೆಂಬಲ ಮಾತುಗಳನ್ನಾಡಿದ್ದಾರೆ. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘ ಚರ್ಚೆ ನಡೆದರೆ ಮಾತ್ರ ಬಿಜೆಪಿ, ಕಾಂಗ್ರೆಸ್, JDS ಪಕ್ಷದ ಶಾಸಕರು ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದಂತಾಗುತ್ತದೆ. ಒಂದು ವೇಳೆ ಚರ್ಚೆ ನಡೆಯದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಇದರ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತದೆ.
ಅದರಲ್ಲೂ ಬಿಜೆಪಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಲಿದೆ ಎಂದು ಎನ್ನಲಾಗುತ್ತಿದೆ. ಈಗ ಬೆಳಗಾವಿ ಅಧಿವೇಶನ 4ನೇ ದಿನ ಪೂರೈಸಿದ್ದು ಇದುವರೆಗೂ ಒಳ ಮೀಸಲಾತಿ ಚರ್ಚೆ ನಡೆಸಿಲ್ಲ. ಹೋರಾಟಗಾರರು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಎಂದು ಪಟ್ಟು ಹಿಡಿದು ಸುವರ್ಣಸೌಧದ ಹೊರಗಡೆ ಪ್ರತಿಭಟನೆ ನಡೆಸಿದ್ದಾರೆ. ಒಟ್ಟು ಈ ಶೋಷಿತ ಸಮುದಾಯಗಳೇನಿದೆ, ದಮನಕಾರಿ ಒಳಗಾಗಿರುವಂಥ ಈ ಸಮುದಾಯಗಳೇನಿದೆ, ಇದು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಾವೀಗ ಹೋರಾಟ ಶುರು ಮಾಡಿದ್ದೇವೆ. ಇದು ಈ ರಾಜಕೀಯ ಹೋರಾಟ ಏನು ಅನ್ಯಾಯ ನಡೀತಾ ಇದೆ, ಬಿಜೆಪಿ ಆಡಳಿತ, ಸಂಘ ಪರಿವಾರ ಮತ್ತು ಬ್ರಾಹ್ಮಣಿಸಮ್ ಮತ್ತು ಕ್ಯಾಪಿಟಲಿಸಮ್, ಅಂಬೇಡ್ಕರ್ ಹೇಳಿದ ರೀತಿ ಬ್ರಾಹ್ಮಣಿಸಮ್ ಮತ್ತು ಕ್ಯಾಪಿಟಲಿಸಮ್ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಈ ಮೂಲ ಏನಿದೆ, ಇದು ಬ್ರಾಹ್ಮಣಿಸಮ್, ಕ್ಯಾಪಿಟಲಿಸಮ್, ಇದು ಪ್ರಧಾನವಾದ ಶತ್ರು. ಇದು RSS ಮತ್ತು ಸಂಘ ಪರಿವಾರ ಸರ್ಕಾರವನ್ನು ನಡೆಸ್ತಾ ಇದೆ. ಹಂಗಾಗಿ ಈ ಸಂಘ ಪರಿವಾರದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯು ನ್ಯಾಯಕ್ಕಾಗಿಯೇ ಹೊರತು ಅನ್ಯಾಯಕ್ಕಾಗಿ ಅಲ್ಲ. ಇಲ್ಲಿ ಹೋರಾಟಗಾರರು ತಮ್ಮ ಸ್ವಾರ್ಥಕ್ಕಾಗಿ ಹೋರಾಟ ಮಾಡುತ್ತಿಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಈ ಒಳ ಮೀಸಲಾತಿ ಜಾರಿ ಮಾಡಲು ಯಾಕೆ ಸರ್ಕಾರ ಮೀನಾಮಿಷ ಎನಿಸುತ್ತಿದೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಡಿಸೆಂಬರ್ 11ರಂದು ಪ್ರತಿಭಟನಾಕಾರರ ಮೇಲೆ ಲಾಠಿಚಾರ್ಜ್ ಮಾಡಿದ್ದ ಸರ್ಕಾರ ನಂತರ ಪ್ರತಿಭಟನಾಕಾರರ ಮೇಲೆ FIR ಅನ್ನು ಹಾಕೋದು ಸಾಕು ಮುಂದಾಗಿತ್ತು. ಸರ್ಕಾರ ಅದೇನೇ ತಂತ್ರ ಹೂಡಿದರೂ ಪ್ರತಿಭಟನಾಕಾರರು ಜಗ್ಗಲೇ ಇಲ್ಲ. ಇತ್ತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದರೆ ಡಿಸೆಂಬರ್ 21 ಬುಧವಾರ ಬೆಳಗಾವಿ ಸುವರ್ಣಸೌಧ 3 ಕಿಲೋಮೀಟರ್ ದೂರದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭ ಕೋಟ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿದ್ರು. ಪ್ರತಿಭಟನಾ ನಿರತರು ಅವರ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ವಿಚಾರ ಚರ್ಚೆ ನಡೆದು ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾಗಿರುವುದು ಸರ್ಕಾರದ ಕೆಲಸ. ಅಧಿವೇಶನದಲ್ಲಿ ಈ ವಿಚಾರ ಇನ್ನೂ ಪ್ರಸ್ತಾಪ ಆಗದಿರುವುದು ಪ್ರತಿಭಟನಾಕಾರರನ್ನು ಕೆರಳಿಸಿರುವುದಂತೂ ಸತ್ಯ. ಇಡೀ ರಾಜ್ಯದಲ್ಲಿ ಅದು ಸರ್ಕಾರ ನಿರ್ಧಾರ ಮಾಡಬೇಕು, ಬೊಮ್ಮಾಯಿ ಗಟ್ಟಿ ನಿರ್ಧಾರ ಮಾಡಬೇಕು. ಕೇಳಿ ಹೇಳಿ ನಿಮ್ಮ ರಾಜಕೀಯ ಅಸ್ಥಿರತೆಯನ್ನು ಕಾಪಾಡಿಕೊಳ್ಳಕ್ಕಾಗಿ ಇಡೀ ಸಮುದಾಯಗಳ ನೋವುಂಡ ಜನರಿಗೆ ಅನ್ಯಾಯ ಮಾಡಬೇಡಿ ಸ್ವಾಮಿ CM ಅವರೇ. ಈ ಹಿಂದೆ ESW ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಲಾಯಿತು. ಆದರೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಪರ ಸರ್ಕಾರ ನಿಲ್ಲದೇ ಇರುವುದು ಪ್ರತಿಭಟನಾಕಾರರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಈ ನಡುವೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಸದನದ ಅಮೂಲ್ಯ ಸಮಯವನ್ನು ಬೇರೆ ವಿಷಯಗಳಿಗೆ ವ್ಯರ್ಥ ಮಾಡಿದರೆ ಒಳ ಮೀಸಲಾತಿ ವಿಚಾರ ಮೂಲೆಗುಂಪಾಗುವ ಆತಂಕವು ಪ್ರತಿಭಟನಾಕಾರರಲ್ಲಿದೆ. ಒಳ ಮೀಸಲಾತಿಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನ ಬಿಜೆಪಿ ಇದರ ಪರಿಣಾಮವನ್ನು ಎದುರಿಸಲಿದೆ ಅನ್ನೋದು ಹೋರಾಟಗಾರರ ಆಕ್ರೋಶ. ಒಳ ಮೀಸಲಾತಿಗಾಗಿ ದಲಿತ ಸಮುದಾಯದಲ್ಲಿ ಶೋಷಿತರಾಗಿರುವವರು ದೊಡ್ಡ ಧ್ವನಿಯನ್ನು ಎತ್ತಿದ್ದಾರೆ. ಇದಕ್ಕೆ 20 ವರ್ಷಗಳ ಇತಿಹಾಸ ಇದೆ. ಕರ್ನಾಟಕ ಸರ್ಕಾರದವರು ಈ ಒಂದು ವಿಷಯದಲ್ಲಿ ನ್ಯಾಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನ್ಯಾಯಮೂರ್ತಿ AJ ಸದಾಶಿವ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿದರು. ಸರ್ಕಾರ ರಚಿಸಿರೋದು ಸಮಿತಿಯನ್ನು. ಸರ್ಕಾರ ಸಮಿತಿಗೆ ದುಡ್ಡು ಕೊಟ್ಟಿದೆ, ಕೆಲಸ ಮಾಡಲಿಕ್ಕೆ ಆಫೀಸ್ ಕೊಟ್ಟಿದೆ, ಸಿಬ್ಬಂದಿಯನ್ನು ಕೊಟ್ಟಿದೆ, ಹಣ ಕೊಟ್ಟಿದೆ. ಇದೆಲ್ಲ ಕೊಟ್ಟಿರುವುದು ಸರ್ಕಾರ. ಸರ್ಕಾರದ ಹಣದಲ್ಲಿ ರಚನೆಯಾದ ಆಯೋಗ ಕೊಟ್ಟಿರತಕ್ಕಂಥ ವರದಿಯನ್ನ ಸರ್ಕಾರ ಮೂಲೆಯಲ್ಲಿ ಯಾಕಿಟ್ಟಿದೆ? ನೀವು ಮೂಲೆಯಲ್ಲೇ ಇಡೋದಾಗಿದ್ರೆ ಸರ್ಕಾರವೇ ರಚಿಸಿರುವ ಆಯೋಗಕ್ಕೆ ಬೆಲೆ ಇಲ್ಲವೇ? ಆಯೋಗದ ವರದಿ ಏನಿದೆ ಅದನ್ನ ಸಾರ್ವಜನಿಕಗೊಳಿಸ್ರಿ, ಕ್ಯಾಬಿನೆಟ್ಗೆ ಇಡ್ರಿ, ಆಮೇಲೆ ಸಾರ್ವಜನಿಕರಿಗೆಲ್ಲ ಕೊಡ್ರಿ. ನಾವು ಓದ್ತೀವಿ, ಜನರು ಓದಲಿ. ಅದರಿಂದ ಯಾರಿಗೆ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡಿದ್ದಾರೆ ಅವರು ಓದಲಿ. ಯಾರು ನಮ್ದೇನಾರ ಕಿತ್ಕೊಂಡ್ಬಿಡ್ತಾ ಇದ್ದಾರೇನಪ್ಪ ಅಂತ ಯಾರಿಗಾದ್ರೂ ಭಯ ಇದ್ರೆ ಅವರು ಓದಲಿ. ಓದಿದ ಮೇಲೆ ಸರ್ಕಾರದವರು ಒಂದು ತೀರ್ಮಾನ ಮಾಡಲಿ. ಮೊದಲು ಮಾಡಬೇಕಾಗಿರೋದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮೊದಲು ಮಾಡಬೇಕಾಗಿರೋದು ಆ ಆಯೋಗದ ವರದಿಯನ್ನ ಸಾರ್ವಜನಿಕ ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಬೇಕು. ಒಂದು ವೇಳೆ ಅದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಿಬಿಟ್ರೆ ಇಲ್ಲೊಬ್ಬರು ನಿಂತಿದ್ದಾರೆ ನಮ್ಮ ಸ್ನೇಹಿತರು, ಇವರಾದ್ರೂ ಆಗ್ಬೋದು, ಅಲ್ಲಿರ್ತಕ್ಕಂಥ ಹೆಣ್ಮಗಳಾದ್ರೂ ಆಗ್ಬೋದು, ಕರಿಯಪ್ಪ ಅವರಾದ್ರೂ ಆಗಬಹುದು, ನಾನಾದ್ರೂ ಆಗ್ಬೋದು. RTIನಲ್ಲಿ ಅರ್ಜಿ ಹಾಕಿಬಿಟ್ಟು ಕಾಪಿ ತಗೊಳ್ತೇನೆ, ಪ್ರತಿಯೊಬ್ಬರಿಗೆ ಕಾಪಿ ಕೊಡಬೇಕು. ಹಾಗಂದ್ರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಬೇಕು. ಬಸವರಾಜ ಬೊಮ್ಮಾಯಿ ಅವರೇ, ಯಾಕೆ ಹೆದರ್ತಾ ಇದ್ದೀರಿ ನೀವು? ಹೆದರ್ಬಿಟ್ಟು ಸಾಮರ್ಥ್ಯ ಇಲ್ಲದೇ ಇರೋ ಮುಖ್ಯಮಂತ್ರಿ ಅಂತ ಅನ್ಸ್ಕೋಬೇಕಂತ ನಿಮ್ಗೇನಾರು ಇಂಟ್ರೆಸ್ಟ್ ಇದೆಯಾ? ಯಾರಿಗೂ ಇರೋದಿಲ್ಲ. ನಿಮ್ಮ ತಂದೆಯವರು ಬಹಳ ದೊಡ್ಡ ನಾಯಕರು,
ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನೀವು ಮುಖ್ಯಮಂತ್ರಿ ಅಂತ ನಿಮ್ಮೇಲೂ ನಮಗೆ ಗೌರವ ಇದೆ. ಆದರೆ ಮುಖ್ಯಮಂತ್ರಿಯವರು ಜವಾಬ್ದಾರಿ ಇರತಕ್ಕಂತ ಮುಖ್ಯಮಂತ್ರಿ ಏನ್ ಮಾಡಬೇಕೋ ಅದನ್ನ ನೀವು ಮಾಡ್ರಿ, ಆಗ ನಾವು ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಸಾಮರ್ಥ್ಯ ಇಲ್ಲದ ಮುಖ್ಯಮಂತ್ರಿ, ಬೆನ್ನೆಲುಬು ಇಲ್ಲದ ಮುಖ್ಯಮಂತ್ರಿ, ಯಾರೋ ಕೀಲಿ ಹಾಕಿದ್ರೆ ಡ್ಯಾನ್ಸ್ ಮಾಡೋ ಮುಖ್ಯಮಂತ್ರಿ ಅಂತ ಹೇಳ್ಬೇಕಾಗತ್ತೆ. ಇದು ಸಾರ್ವಜನಿಕರಲ್ಲಿ ಒಂದು ಅಭಿಪ್ರಾಯ ಇದೆ. ಇದನ್ನ ಮೊದಲು ಮಾಡ್ಬೇಕಂದ್ರೆ ಆಯೋಗದ ವರದಿಯನ್ನು ಸಾರ್ವಜನಿಕ ಡಾಕ್ಯುಮೆಂಟ್ ಮಾಡ್ರಿ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆಯಾಗುವುದೇ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವೂ ಇದೇ ಆಗಿದೆ. ಹೋರಾಟಗಾರರ ಬೇಡಿಕೆಯೂ ಅದೇ. ಸರ್ಕಾರದ ಆಶಯವೇನು ಅನ್ನೋದು ಈ ಬೆಳಗಾವಿ ಅಧಿವೇಶನದಲ್ಲಿ ಸದ್ಯದಲ್ಲೇ ತಿಳಿಯಲಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ತುಮಕೂರು.